ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ. ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಉಡುಪಿ ಕನ್ನರ್ಪಾಡಿ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನ 5000 ವರ್ಷಗಳ ಇತಿಹಾಸವಿರುವ ಹಾಗೂ ಕಲಿಯುಗದ ಪ್ರಾರಂಭದ ಕಾಲದ ದೇವಸ್ಥಾನವಾಗಿದೆ. ರಜತಪೀಠಪುರವೆಂದು ಖ್ಯಾತಿಯಾಗಿರುವ ಉಡುಪಿಯ ಶ್ರೀಕೃಷ್ಣನ ಸುತ್ತಮುತ್ತಲಿರುವ 4 ದುರ್ಗಾಲಯಗಳಲ್ಲಿ ಒಂದಾಗಿರುವ ಕಡೆಕಾರ್ ಗ್ರಾಮದ ಕನ್ನರಪಾಡಿ ಈಗಿನ ಕನ್ನರ್ಪಾಡಿ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನವಾಗಿದೆ. ದೇವಸ್ಥಾನದ ಎದುರು ಕಣ್ವ ಪುಷ್ಕರಣಿ ಎಂಬ ಸರೋವರ ಕಾಣಬಹುದು. ಪುಷ್ಕರಣಿಯ ಪಕ್ಕದಲ್ಲಿ ಕಲ್ಕುಡ ಮತ್ತು ಕ್ಷೇತ್ರಪಾಲರ ಗುಡಿಯನ್ನು ಕಾಣಬಹುದು. ದೇವಸ್ಥಾನದ ಒಳ ಪ್ರವೇಶಿಸಿದರೆ ಶ್ರೀದೇವಿಗೆ ಭಕ್ತರಿಂದ ನೆರವೇರಿಸುತ್ತಿರುವ ಚಂಡಿಕಾ ಯಾಗವನ್ನು ಕಾಣಬಹುದು. ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ. ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು, ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು, ಪೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡೆವಂತೆ. ಪೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡೆವಂತೆ. ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ. ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ.
ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಅಡಗೆ ಭೂಮಿ ಬಲಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿಕೊಂಡು. ಈ ದೇವಸ್ಥಾನ ಕ್ರಿಸ್ತಪೂರ್ವ 16ನೇ ಶತಮಾನಕ್ಕಿಂತಲೂ ಪೂರ್ವದಿಂದಿರಬಹುದು ಎಂದು ನಂಬಲಾಗಿದೆ. ಪ್ರಾಚೀನ ಕಾಲದಲ್ಲಿ ದೇವತೆಗಳ ಪ್ರಾರ್ಥನೆಗೆ ಒಲಿದ ಆದಿಮಾಯೆಯು ದೇವತೆಗಳ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಯುದ್ಧದಲ್ಲಿ ಜಯಶೀಲರಾಗಿ ಹಿಂದಿರುಗಿದಾಕಿಯೇ ಈ ಜಯದುರ್ಗಿ ಎಂದು ತಿಳಿದುಬರುತ್ತದೆ. ಇನ್ನೊಂದು ಧಾರ್ಮಿಕ ಮೂಲದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಕಣ್ಣರೆಂಬ ಯತಿಶ್ರೇಷ್ಠರು ಈ ದೇವಸ್ಥಾನದ ಎದುರು ಬದಿಯಲ್ಲಿರುವ ಸರೋವರದ ಬಳಿ ವಾಸಿಸಿಕೊಂಡು ತಪಸ್ಸು ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರ ತಪಸ್ಸಿಗೊಲಿದ ದೇವಿಯು ಅವರ ಅಪೇಕ್ಷೆಯಂತೆಯೇ ಅವರಿಂದ ಪೂಜೆಗೊಳ್ಳುವ ಸಲುವಾಗಿ ಅಲ್ಲಿಯೇ ಶಿಲಾರೂಪದಲ್ಲಿ ನೆಲೆನಿಂತಳೆಂದು ಕಾಲಕ್ರಮೇಣ ಋಷಿಗಳು ತಪಸ್ಸು ಮಾಡುತ್ತಿದ್ದ ಈ ಪುಣ್ಯಭೂಮಿ ಕಣ್ವರಪಾಡಿ ಎಂತಲೂ ಆ ಸರೋವರಕ್ಕೆ ಕಣ್ವ ಪುಷ್ಕರಣಿ ಎಂತಲೂ ಹೆಸರಾಯಿತಂತೆ. ಜನರಿಗೆಲ್ಲ ತಂದು ತೋರಿ ಸ್ವಾಧೀನ ಪುರಂದರ ವಿಠಲರಾಯನ ತಂದು ತೋರಿ ಸ್ವಾಧೀನ ಪುರಂದರ ವಿಠಲರಾಯನ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുളു ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಪಂತೆ ಮರುಳು ಮಾಡಿಕೊ. ಅದೇ ಕಣ್ವರಪಾಡಿ ಎಂಬ ಹೆಸರು ಈಗ ಕನ್ನರಪಾಡಿ ಎಂದಾಗಿದೆ. ಶ್ರೀ ಕ್ಷೇತ್ರ ಪ್ರಧಾನ ಅರ್ಚಕರಾದ ಶ್ರೀರಾಮಕೃಷ್ಣ ಉಪಾಧ್ಯಾಯ ಪೂಜಾ ವಿಧಿವಿಧಾನದ ಬಗ್ಗೆ ಈ ರೀತಿ ಹೇಳುತ್ತಾರೆ. ದೇವಸ್ಥಾನ ಭಾಳ ಪುರಾತನ ಮತ್ತು ಕಾಂಡಿಕ ದೇವಸ್ಥಾನ. ಹೆಸರಲ್ಲೇ ಉಂಟು ಜಯದುರ್ಗಾ ಪರಮೇಶ್ವರಿನಲ್ಲಿ ಏನು ವಿಷಯಕ್ಕೂ ಜಯ ಕೊಡುವಳು. ಆ ಪ್ರಕಾರ ಭಕ್ತಾದಿಗಳನ್ನ ಇಷ್ಟಾನಿಷ್ಟನ ಅನುಗ್ರಹ ಮಾಡುವಳು ಒಂದೇ ತಾಯಿ ಅಂದರೆ ಕನ್ನರಪಾಡಿ ಜಯದುರ್ಗಾ ಪರಮೇಶ್ವರಿ. ಇಲ್ಲಿ ದೇವರಿಗೆ ಪ್ರಧಾನ ಸೇವೆ ಯಾವುದು ಅಂದರೆ ಅವಳಿಗೆ ಮಲ್ಲಿಗೆ ಅಂದರೆ ಭಾಳ ಇಷ್ಟ. ಮಲ್ಲಿಗೆ ಹೂ ತಗೊಂಡ್ಬಂದು ನೀವು ಹರಕೆ ಹೇಳ್ಕೊಂಡ್ರೆ ನಿಮ್ಮ ಹರಕೆ ಆದಷ್ಟು ಬೇಗ ಅವಳು ಈಡೇರಿಸ್ತಾಳೆ, ಶಾಸ್ತ್ರದಲ್ಲಿ ಉಂಟು. ಅದೇ ಪ್ರಕಾರ ಈ ದೇವಿಗೆ ವಿಶೇಷ ಸೇವೆ ಅಂದರೆ ಹಾಲು ಪಾಯಸ ಸೇವೆ, ಅದೇ ಪ್ರಕಾರ ಹರಿವಣ ನೈವೇದ್ಯ, ಕುಸುಮಾಂಜಲಿ ಪೂಜೆ ಅಂದರೆ ಪುಷ್ಪಂತ ಪೂಜೆ ಅಂತ ಹೇಳ್ತೇವೆ, ಪೂತ ಪೂಜೆ ಅಂತ ಹೇಳ್ತೀವಿ ನಾವು ತುಳುವಲ್ಲಿ, ಹೂವಿನ ಪೂಜೆ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಕುಸುಮಾಂಜಲಿ ಪೂಜೆ. ಆ ಪ್ರಕಾರ ಆ ಪೂಜೆನ ಅವಳಿಗೆ ಭಾಳ ವಿಶೇಷವಾಗಿದ್ದು, ಇಲ್ಲಿ ವಿಶೇಷವಾಗಿ ಮೇ ತಿಂಗಳಲ್ಲಿ ಅಕ್ಷಯ ತದಿಗೆ ಕೊಡಿಯೇ ಇರುತ್ತೆ, ಧ್ವಜಾರೋಹಣ ಆಗಿ 4 ದಿವಸ ಉತ್ಸವ ಇರುತ್ತೆ. ಅದೇ ಥರ ನವರಾತ್ರಿ 9 ದಿನ ವಿಶೇಷ ಚಂಡಿಗೆ ಯಾಗ, ಭಕ್ತಾದಿಗಳ ಸೇವೆ ಪ್ರಕಾರ ವಿಶೇಷ ಚಂಡಿಗೆ ಯಾಗ, ಸಾಯಂಕಾಲ ಕಾಲದಲ್ಲಿ ಕಲ್ಪೋತ ಪೂಜೆ, ರಾತ್ರಿ ಪೂಜೆ, ಅದೇ ಥರ ರಂಗ ಪೂಜೆ, ಉತ್ಸವಾದಿ ಬಲಿಯೆಲ್ಲ ನಡೀತಾ ಇರುತ್ತೆ. ದಿನ ದಿನ ಈ ದೇವಸ್ಥಾನ ಭಾಳ ಅಭಿವೃದ್ಧಿ ಆಗ್ತಾ ಉಂಟು. ಯಾಕೆಂದರೆ ಆ ದೇವಿ ಭಕ್ತರ ಕಷ್ಟ ಎಲ್ಲ ನಿವಾರಣೆ ಮಾಡಿಸಿಕೊಟ್ಟು ಸುಖ ಸಂತೋಷವನ್ನು ಅನುಗ್ರಹ ಮಾಡುವ ತಾಯಿ ಜಯದುರ್ಗಾ ಪರಮೇಶ್ವರಿ. ಈ ಜಯದುರ್ಗಾ ಪರಮೇಶ್ವರಿ ಕರ್ನಾಟಕದಲ್ಲಿ ಕನ್ನರಪಾಡಿ ಬಿಟ್ಟರೆ ಇನಿ ಬಂದು ಪಶ್ಚಿಮ ಬಂಗಾಳಲ್ಲಿ ಒಂದಿದೆ. ಆ ದೇವಸ್ಥಾನ ಈ ದೇವಸ್ಥಾನ ಧ್ಯಾನ ಶ್ಲೋಕ ಒಂದೇ ಯಾವುದಂದರೆ ಕಾಲಾಬ್ರಾಹ್ಮಂ ಕಡಾಕ್ಷೆ ರೆದುಗುಲ ಭಯದ ಮೌಲಿ ಬಧೇದುರೇಗ ಶಂಗಂ ಚಕ್ರಂ ಕೃಪಾಣಾಂ ತ್ರಿಶಿಕಂ ಅಭಿಕರು ದಗಂಧಿಂ ತ್ರಿನೇತ್ರಾಂ ಸಿಂಹ ಸ್ಕಂದಾದಿರೂಢಾಂ ತೃಣಮಗಿಲಾಂ ತೇಜಸಾಂ ಭರೇಂದಿಂ ದಾಯೇ ದುರ್ಗಾಂ ಜಯಾಕ್ಯಾಂ ತ್ರಿದಶ ಪರಿಪದ ಸೇವಿದ ಸಿದ್ಧಿಕಾಮಿ ಎಂದಲಿ ಜಯದುರ್ಗಾ ಪರಮೇಶ್ವರ ಧ್ಯಾನ ಶ್ಲೋಕ ಆಗಿದ್ದು. ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೂ ಅವರ ಕಷ್ಟ ಎಲ್ಲ ಅನುಗ್ರಹ ಮಾಡೋ ತಾಯಿ ಅಂದರೆ ಜಯದುರ್ಗಾ ಪರಮೇಶ್ವರಿ. ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ महिषमर्दिनी अहित भंजनी सुजन रंजनी पालय मां महिषमर्दिनी अहित भंजनी सुजन रंजनी पालय मां महिषमर्दिनी अहित भंजनी सुजन रंजनी पालय मां जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे दुर्गे मंगल दुर्गे दुर्गति कोडदिरु विजय विठल प्रिये दुर्गे मंगल दुर्गे दुर्गति
ದುರ್ಗೆ ಮಂಗಳ ದುರ್ಗೆ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೆ. ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ 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 ದುರ್ಗೆ ಜಯ 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 ದುರ್ಗೆ ಜಯ 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 ದುರ್ಗೆ. ದೇವಾಲಯದ ಹೊರಸುತ್ತಿನಲ್ಲಿ ನಂದಿಕೇಶ್ವರ, ರಕ್ತೇಶ್ವರಿ, ನಾಗಸನ್ನಿಧಿ, ನಾಗಬ್ರಹ್ಮಸ್ಥಾನವನ್ನು ಕಾಣಬಹುದಾಗಿದೆ. ಕಾಯೇ ದುರ್ಗಾಂಭ್ರಣಿಯೇ ತಾಯೇ ಕಾಯೇ ಶ್ರೀ ರುಕ್ಮಿಣಿಯೇ. ಕಾಯೇ ದುರ್ಗಾಂಭ್ರಣಿಯೇ ತಾಯೇ ಕಾಯೇ ಶ್ರೀ ರುಕ್ಮಿಣಿಯೇ. काय काय शुभ काय दयदि हरि काय निलय विधि काय जताये. काय काय शुभ काय दयदि हरि काय निलय विधि काय जताये. काये दुर्गांभ्रणीये ताये काये श्री रुक्मिणीये. काये दुर्गांभ्रणीये. ಈ ದೇವಾಲಯವು ಪ್ರಾಚೀನವಾಗಿದ್ದು ದೇವಿಯ ಮಹಿಮೆ ಕಾರಣಿಕಗಳು ಅನೇಕವಿದೆ. ಉದಿಯಾವರದ ರಾಜ ಮಯೂರವರ್ಮನಿಗೆ ಮಾಗಣಿಯ ದೇವರಾದ ಮಹಾಗಣಪತಿಯು ಕನಸಿನಲ್ಲಿ ಬಂದು ಶ್ರೀ ಜಯದುರ್ಗೆಯನ್ನು ಪ್ರಾರ್ಥಿಸಿದಲ್ಲಿ ಪುತ್ರ ಜನನವಾಗುವುದೆಂಬ ವರದಂತೆ ರಾಜನಿಗೆ ಪುತ್ರ ಸಂತಾನವಾಗಿರುವುದು ಇಲ್ಲಿಯ ಇತಿಹಾಸವಾಗಿರುವುದು. ಈ ಹಿಂದೆ ಸೈನಿಕರು ರಾಜ ವಿಸ್ತರಣೆ ಸಂದರ್ಭದಲ್ಲಿ ದೇವಳದ ತೀರ್ಥಮಂಟಪವನ್ನು ಹಾನಿಗೊಳಿಸಲು ಪ್ರಯತ್ನಿಸುತ್ತಿದ್ದು, ಈ ವೇಳೆ ಶ್ರೀ ಜಯದುರ್ಗಿಯ ಮೂರನೇ ಕಣ್ಣಿನಿಂದ ಒಂದು ಜ್ವಾಲೆಯ ಹೊರಟು ಸೈನಿಕರನ್ನು ಬೆದರಿಸಿ ಹೊಡೆದೋಡಿಸಿದ ಕತೆ ಹೀಗೆ ಮೊದಲಾದ ಹಲವಾರು ಐತಿಹ್ಯಗಳಿಂದ ಶ್ರೀದೇವಿಯ ಮಹಿಮೆ, ಕಾರಣಿಕಗಳು, ಅನುಗ್ರಹ ಇತ್ಯಾದಿಗಳ ಘಟನೆಗಳು ಮನೆಮಾತಾಗಿದೆ. ಕಾಯೇ ದುರ್ಗಾಂಭ್ರಣಿಯೇ ತಾಯೇ ಕಾಯೇ ಶ್ರೀ ರುಕ್ಮಿಣಿಯೇ. ಕಾಯೇ ದುರ್ಗಾಂಭ್ರಣಿಯೇ. ದೇವಸ್ಥಾನದ ಒಳಾಂಗಣದಲ್ಲಿ ಬಲಮುರಿ ಮಹಾಗಣಪತಿ ಗುಡಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ದೇವರ ಗುಡಿಯನ್ನು ನೋಡಬಹುದು. ಸಾರಸನಯನೆ ಶೀತಾಂಶುವಿನ ಭಗಿನಿ ಸೀತೆ ಸಾರಸನಯನೆ ಶೀತಾಂಶುವಿನ ಭಗಿನಿ ಮಾತೆ ನಮಿಪೆ ತವ ಘಾತಕ ವ್ರಾತದ ಭೀತಿಯ ತೋರದೆ ಪ್ರೀತಿಯಿಂದೊಲಿದು ಮಾತೆ ನಮಿಪೆ ತವ ಘಾತಕ ವ್ರಾತದ ಭೀತಿಯ ತೋರದೆ ಪ್ರೀತಿಯಿಂದೊಲಿದು. ಗರ್ಭಗುಡಿಯಲ್ಲಿರುವ ಶ್ರೀ ಜಯದುರ್ಗೆ ಅಸುರರನ್ನು ಸಂಹರಿಸಿ ಜಯಗಳಿಸಿ
ಭಕ್ತರನ್ನು ಹರಸಲು ನೆಲೆಸಿರುವ ಶಾಂತಿ ಸ್ವರೂಪಿಣಿ ದೇವಿ. 51 ಶಕ್ತಿಪೀಠಗಳಲ್ಲಿ ಒಂದಾಗಿರುವ ಬಂಗಾಳದ ಬರ್ದ್ವಾನ್ನಲ್ಲಿ ತ್ರಿಶೂಲವನ್ನು ಹಿಡಿದಿರುವ ಜಯದುರ್ಗಾದೇವಿಯನ್ನು ಮತ್ತೆ ನಾವು ಅಲ್ಲಿ ಕಾಣಬಹುದು. ಮತ್ತೊಂದು ವಿಶೇಷತೆ ಏನೆಂದರೆ ಕನ್ನರ್ಪಾಡಿಯ ಜಯದುರ್ಗಾದೇವಿಯ ಧ್ಯಾನ ಶ್ಲೋಕ ಹಾಗೂ ಪಶ್ಚಿಮ ಬಂಗಾಳದ ಬರ್ದ್ವಾನ್ನಲ್ಲಿರುವ ಜಯದುರ್ಗಾದೇವಿಯ ಧ್ಯಾನ ಶ್ಲೋಕವು ಒಂದೇ ಆಗಿರುತ್ತದೆ. ಶ್ರೀದೇವಿಯ ಶಿರದ ಮೇಲೆ ಚಂದ್ರ, ತ್ರಿನೇತ್ರ, ಚತುರ್ಭುಜೆ, ಒಂದೊಂದು ಕೈಯಲ್ಲಿ ಶಂಖ, ಚಕ್ರ, ಕೃಪಾಣ ಹಾಗೂ ಅಗ್ನಿ ತ್ರಿಶಕ್ಕೆ ಧರಿಸಿ ಸಿಂಹಕ್ಕೆ ಹೊರಗೆ ನಿಂತಿರುವಳು. ನಂಬಿ ಬಂದ ಭಕ್ತರ ಕಾಮಧೇನು ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಿ ಸರ್ವ ಭಕ್ತರಿಗೂ ಸನ್ಮಂಗಳ ಉಂಟು ಮಾಡಲಿ. लक्ष्मीकृति शान्ते अक्षरणे जयवन्ती लक्ष्मीकृति शान्ते अक्षरणे जयवन्ती ಈ ಕ್ಷಣ ಕರುಣ ಕಟಾಕ್ಷದಿಂದೀಕ್ಷಿಸಿ ಉಪೇಕ್ಷೆಯ ಮಾಡದೆ ಮೋಕ್ಷದಾಯ ಕಡೆ. ಈ ಕ್ಷಣ ಕರುಣ ಕಟಾಕ್ಷದಿಂದೀಕ್ಷಿಸಿ ಉಪೇಕ್ಷೆಯ ಮಾಡದೆ ಮೋಕ್ಷದಾಯ ಕಡೆ. ಕಾಯೆ ದುರ್ಗಾಂಭ್ರಣಿಯೇ ತಾಯೇ ಕಾಯೇ ಶೇರು ಮಿಡಿಯೇ ಕಾಯೆ ದುರ್ಗಾಂಭ್ರಣಿ. ಒಟ್ಟದೆಲೆಯೊಳ್ಳು ಮಲಗಿರಲು ಒಟ್ಟುರೂಪಿ ಪತಿಪದವ ಒಟ್ಟದೆಲೆಯೊಳ್ಳು ಮಲಗಿರಲು ಒಟ್ಟುರೂಪಿ ಪತಿಪದವ ಪಠಿಸುತ್ತಬ್ಜಕರ ಪುಟದಿ ನಮಿಸುವಂಥ ಕುಟಿಲರಗಿತೆ ಶತತಟಿತ ಸನ್ನಿಭಣೆ. ಪಠಿಸುತ್ತಬ್ಜಕರ ಪುಟದಿ ನಮಿಸುವಂಥ ಕುಟಿಲರಗಿತೆ ಶತತಟಿತ ಸನ್ನಿಭಣೆ. ಕಾಯೆ ದುರ್ಗಾಂಭಣಿಯೇ ತಾಯೇ ಕಾಯೇ ಶೇರು ಮಿಡಿಯೇ ಕಾಯೆ ದುರ್ಗಾಂಭಣಿಯೇ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ.